ಸ್ವಾತಂತ್ರ್ಯೋತ್ಸವ ಆಚರಣೆಯ ಸಮಾರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಯಘೋಷ ಹಾಕುವ ಸಂದರ್ಭ ವಿದ್ಯಾರ್ಥಿಗಳು ವೀರ ಸಾವರ್ಕರ್ಗೆ ಜೈಕಾರ ಕೂಗಿದ್ದು, ಈ ವಿಚಾರದಲ್ಲಿ ಶಾಲೆಯ ಶಿಕ್ಷಕಿ ಕ್ಷಮೆಯಾಚಿಸಿದಂತಹ ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿ ವಿವಾದವನ್ನು ಸೃಷ್ಟಿಸಿದ್ದು, ಪ್ರಕರಣವು ಇದೀಗ ವಿಟ್ಲ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಬಂಟ್ವಾಳ ತಾಲೂಕಿನ ವಿಟ್ಲದ ಮಂಚಿ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಆಗಸ್ಟ್ 15ರಂದು ವಿಟ್ಲ ಸಮೀಪದ ಮಂಚಿ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಯಘೋಷ ಹಾಕುವಂತಹ ಸಮಯದಲ್ಲಿ ವಿದ್ಯಾರ್ಥಿಗಳು ಸಾವರ್ಕರ್ ಅವರಿಗೂ ಜೈಕಾರವನ್ನು ಕೂಗಿದ್ರು. ಇದರಿಂದ ಕೆರಳಿದ್ದ ಎಸ್ಡಿಪಿಐ ಸದಸ್ಯ ಬಶೀರ್ ಎಂಬವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾವರ್ಕರ್ಗೆ ಜೈಕಾರ ಹಾಕಲು ಶಿಕ್ಷಕಿಯೇ ಕಾರಣ ಎಂದು ಆರೋಪಿಸಿ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕಿ ಕ್ಷಮೆಯನ್ನ ಯಾಚನೆ ಮಾಡುವಂತೆ ಒತ್ತಾಯಿಸಿದರು. ಇದರಿಂದ ಭಯಗೊಂಡ ಶಿಕ್ಷಕಿ ಕ್ಷಮೆಯನ್ನ ಯಾಚಿಸಿದರು. ಆದರೆ ಶಿಕ್ಷಕಿಯಿಂದ ಕ್ಷಮೆ ಯಾಚಿಸುವ ದೃಶ್ಯವನ್ನ ವಿಡಿಯೋ ಮಾಡಿ ಅದನ್ನ ಬಶೀರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಎಂದು ಆರೋಪಿಸಿ ಶಿಕ್ಷಕಿ ವಿಟ್ಲ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಪೊಲೀಸರು ದೂರನ್ನು ಸ್ವೀಕರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ನನ್ನ ಒಂದೇ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಈಗ ವೀರ ಸಾವರ್ಕರ್ಗೆ ಜೈ ಅಂತ ಹೇಳಿದ್ದು ತಪ್ಪು. ನಾನು ಆಗಲೇ ಹೇಳಿದ್ದೇನೆ, ನಾನು ಸಾರಿ ಕೇಳಿದ್ದೇನೆ ಅಂತ. ಇಷ್ಟು ಪೋಷಕರಿದ್ದೀರಿ, ತಪ್ಪು ಅಂತ ಕಂಡದ್ದನ್ನು ನೀವು ಇಲ್ಲಿ ಬಂದು ನಮ್ಮ ಹತ್ರ ಹೇಳದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದು ಯಾರು? ನನಗೆ ಆನ್ಸರ್ ಕೊಡಿ. ಯಾರು ಆನ್ಸರ್ ಮಾಡಿ